ಕ್ಷೇತ್ರ ಶ್ರೀ ಉಳ್ಳಾಲ್ತಿ ಧರ್ಮಸ್ಥಳ ಕ್ಷೇತ್ರದ ಇನಿ ನಮ್ಮ ಉಳ್ಳಾಲ ಕ್ಷೇತ್ರದ ಶಾಸಕರ ಜನ ಯುಟಿ ಖಾದರ್ ಪ್ರಕಾರ ಕೆಲವು ಗ್ರಾಮದವರ ಕಾರ್ಪೊರೇಟರ್ ನಕಲು ಮಾತು ಇತ್ತೊಂದು ಇನ್ನೊಂದು ಎಡ್ಡೆ ಕಾರ್ಯವನ್ನು ಹಮ್ಮಿಕೊಳ್ಳೋದು ದಾಯ ಬಂದ ದಂಡ ಮುಖ್ಯವಾದ ಜೈ ಜವಾನ್ ಜೈ ಕಿಶಾನ್ ಅವ್ರು ಜವಾನೇರು ಹೇಳಿತ್ತಂದ ಇಡೀ ದೇಶನ ರಕ್ಷಣೆ ಮಲ್ಪವರಿಗೆ ಅಂಚನೆ ಕಿಶಾನ್ ಇತ್ತಿರಂದ ಊರುಡಿತ್ತಿನ ಅಂಚಿನ ಆಹಾರ ಧಾನ್ಯ ಬೋಡಿತ್ತಿನ ಅಂಚನೆ ಮಲ್ತದ್ದು ಅಕ್ಲಿನ ರಕ್ಷಣೆ ಮಲ್ಪನ ಅಂಚಿನ ಅಂದು ಇನಿ ನಮ್ಮ ಎಡ್ಡೆ ಬೇರೆ ಅದೇ ಬಂಡ ಮುಖ್ಯವಾದ ನಮ್ಮ ಕೃಷಿ ಭೂಮಿ ಕೃಷಿಗೆ ಒತ್ತುವರಿ ಆಯ್ನಾತ್ ಒಂದು ಕೋರ್ಡ್ ಬಂಪಿನ ಅಂಚಿನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಶಾಸಕರಾಗಿ ಯುಟಿ ಖಾದರ್ ನಮ್ಮ ಈ ಹುಲ್ಯ ಕ್ಷೇತ್ರಕ್ಕೆ ಬರ್ತದ್ದು ಹುಲ್ಯದ ಕ್ಷೇತ್ರದ ಕಂಡ ಐಕ ಪೂರ ಬುಲೇನ್ ಪೂರ ಇನಿ ಐಕ ನಡೆದು ಇನ್ನಿನ ಇಂಕಲೊಂಜಿ ಬಹಳ ಮಹತ್ವಪೂರ್ಣ ಏನಂಚಿನ ಒಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ ಇನ್ನು ಬತ್ತಿನಕ್ಲೆ ಮಾತ್ರೆಲ್ಲ ಇಂಕಲು ಗೌರವಪೂರ್ವಕವಾದ ಅನುಮಲ್ತಂದಿಲ್ಲ ಮಾತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳು ಅಂಚೆ ಮಾತೆಲ್ಲ ಉಳ್ಳೇರು ಇನ್ನಿತ ಇಂಜಿ ಬಾರಿ ಪೂರ್ಲದ ಕಾರ್ಯಕ್ರಮವನ್ನು ನಡಪಾದ ಗೊರಿಯ ಇಂಚೆನೆ ಮಾತ ತೀಕಿಡ್ಲಾದ ನಮ್ಮ ಕೃಷಿ ಭೂಮಿಗೆ ಎಂಚಿನ ಮಾತವಲು ಪಡೀಲು ಬೂರ್ದಂದ ಐಟಿ ಕೃಷಿ ಭೂಮಿ ಮಲ್ಪನ ಅಂಚಿನ ಕಾರ್ಯಕ್ರಮ ನಮ್ಮ ಶಾಸಕರನ್ನ ಕೈಟ್ಲಾವಡು ಅಂಚನೆ ಅವು ನಮ್ಮ ಪ್ರಾಮುಖ್ಯವಾಯಿನಂಚಿನ ಕೆಲಸಲ ಅಂದು ಅಂಚನೆ ಅವರ ಅವಳ ಪರಿಸರ ರಕ್ಷಣೆ ಲಾಪನಿಗೆ ಇಂಚಿನ ಮಾತಾನಂದ ಪರೀಕ್ಷರ ಎಡ್ಡೆ ಆಪನು ಪರೀಕ್ಷರ ರಕ್ಷಣೆ ಮಲ್ಪನ ಅಂಚಿನ ಕರ್ತವ್ಯಲ ಐಟು ಒಟ್ಟೊಟ್ಟಿಗೆ ಆದಿಟ್ಟಿನ ಅವರ ಇಂಚಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಐಟು ಮಲ್ತಿನಕ್ಲೆ ಮಲ್ಪನ ಮಾತ ನಿಜವಾದ ಆರೋಗ್ಯಪೂರ್ಣವಾಯಿನಂಚಿನ ಕೆಲಸ ಇನ್ನು ಪೂರ ನನ್ನ ತಾರನ ಕೈಟ್ ಆವಡು ಬಂದು ಎಂಕುಲು ನಮ್ಮೊಂದು ವೈದ್ಯ ದೈವ ದೇವರು ಅನ್ನ ಮಾತೆರನ್ನ ಒಟ್ಟು ಸೇರಿಗಡೆ ಎಂಕುಲು ಆರೆಡ ಇನಿ ಕಲಾಕಾರ್ಯದ ವಿನಮ್ರ ಮಲ್ತೊಂದು ಮಾತ್ರ ತಂದೆ ಈ ಕ್ಷೇತ್ರವು ಬೋಡಿತನ ಕೆಲವು ಎಂಕಲ್ನ ವಿಡಂಬನೆಯಲ್ಲಿ ಪೂರ ಉಂಡು ಎರಡು ಎಂಕುಲು ಪೂರ ಪಂತ ಆಯ್ನಾಥ ಶೀಘ್ರೋಡು ಆರೆ ಎಂಕ್ಲಿಗೆ ಮಲ್ಪಾದ ಕೊರಪಿನ ಭರವಸೆ ಎಂಕ್ಲಿಗೆ ಉಂಡು ನಡಪಾದ ಕೊರಡುಂದು ಎಂಕ್ಲ ಎರಡು ವಿನಮ್ರದ ಪೂರ್ವಕವಾದ ಈ ಪೂರ್ವಕವಾದ ಏನು ಪನ್ನೊಂದು ಇತಿಹಾಸ ಪ್ರಸಿದ್ಧವಾಗೂ ಪವಿತ್ರವಾದ ಹುಲ್ಯ ದೇವಸ್ಥಾನದ ಸನ್ನಿಧಿಯಲ್ಲಿ ಬಹುಶಃ ಈ ಒಂದು ದೇವಸ್ಥಾನದ ಮುಖ್ಯಸ್ಥರು ಹಾಗೂ ನಮಗೆಲ್ಲ ಆದರ ಗೌರವಂತ ದೇವ ಮೂಲಿಯನ್ನ ಅವರ ನೇತೃತ್ವದಲ್ಲಿ ಅವರ ಆಶೀಸ್ ಸಹಕಾರದೊಂದಿಗೆ ಬಹುಶಃ ನಮ್ಮ ಅಂತ ಗುರಿಕಾರರಾದ ರಾಜೇಶ್ರವರು ಗುರಿಕಾರರಾದ ಸುರೇಶ್ರವರು ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದ ಅಯ್ಯೂಬ್ರವರು ನಮ್ಮ ಸ್ಥಳೀಯ ಕೌನ್ಸಿಲರ್ ವೀನರವರು ಕೌನ್ಸಿಲರ್ ಸಪ್ಪ ಹರೀಶ್ರವರು ಕೌನ್ಸಿಲರ್ ಭಾರತೀರವರು ಊರಿನವಂತ ಶೈನಿರವರು ಅದೇ ರೀತಿ ಊರಂತ ನಮ್ಮ ಪರಿಸರದ ರಿಯಾಜ್ರವರು ನಮ್ಮ ಕೌನ್ಸಿಲರ್ ಮಾಜಿ ಅಧ್ಯಕ್ಷ ಬಾಜಲ್ ಡಿಸೋಜರವರು ಅಶ್ರಫ್ ಆಗಿ ನಮ್ಮ ಕೌನ್ಸಿಲರ್ ಅಶ್ರಫ್ರವರು ಆಡಳಿತ ಮುಖ್ಯಸ್ಥರು ರಾಜೇಶ್ ಮುಲಿಯಾರವರು ಮತ್ತು ನಮ್ಮ ರಾಜೇಂದರ್ರವರು ಮತ್ತು ನಮ್ಮೆಲ್ಲ ತೋಹ ಮತ್ತು ಇನ್ನಿತರ ನಮ್ಮೆಲ್ಲ ಯುವಕ ಮುಖಂಡರು ತಂಜೀರ್ ಮತ್ತು ಇಂಥ ಯುವಕರ ಮುಖಂಡರೆಲ್ಲ ಸೇರಿಕೊಂಡು ಈ ಊರವರ ಒಂದು ವಿಶೇಷವಾದ ಇತಿಹಾಸ ಮತ್ತು ಸಂಸ್ಕೃತ ಪರಂಪರೆ ಉಳಿಸಿಕೊಳ್ಳುವಂತಹ ಒಂದು ಜನಜಾಗೃತಿ ಮತ್ತು ಈ ನಾಟಿ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನನಗೆ ಅತ್ಯಂತ ಸಂತೋಷ. ಬಹುಶಃ ಇವತ್ತು ಈಗಾಗಲೇ ದೇವಮೂಲ್ಯಣ್ಣನವರು ನಮಗೆ ಹೇಳಿದಾಗೆ ಧಾರ್ಮಿಕ ಸಾಮಾಜಿಕ ಚಿಂತನೆಯಲ್ಲಿ ಜೊತೆಗೆ ಇವತ್ತು ಈ ರೀತಿಯ ನಮ್ಮ ಸಮಾಜದ ಮತ್ತು ದೇಶದ ಪರಂಪರೆ ಮತ್ತು ಇತಿಹಾಸ ಮತ್ತು ನಮ್ಮ ಕೃಷಿ ಬೆನ್ನೆಲುಬು ಇವತ್ತು ಏನಿದೆ ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಬಹುಶಃ ಅದನ್ನು ಪರಂಪರೆ ಉಳಿಸಿಕೊಂಡು ಮತ್ತು ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಪ್ರತಿಯೊಂದು ಕೂಡ ಆಗಬೇಕಾಗಿದೆ. ಕೃಷಿಗೆ ಸಂಬಂಧಪಟ್ಟಾಗೆ ಯುವಜನ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಜಾಗೃತಿ ಅರಿವು ಮೂಡಿಸುವುದು ಕೂಡ ಅತಿ ಅಗತ್ಯ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಾಗ ಭಾರತ ದೇಶದ ಜನಸಂಖ್ಯೆ ಬರೀ 33 ಕೋಟಿ. ಆವಾಗ ಈ 33 ಕೋಟಿಯ ಜನರಿಗೆ ಒಂದು ಹೊತ್ತು ಊಟ ಕೂಡ ನಮ್ಮ ಈ ದೇಶದಲ್ಲಿ ಆಗ್ತಿರಲಿಲ್ಲ. ಬಹುಶಃ ನಮ್ಮೆಲ್ಲರ ಹಿರಿಯರು ಮತ್ತು ಈ ಪ್ರದೇಶ ಹಿರಿಯರಿದ್ದಾಗ ಎಲ್ಲ ನೆನಪಿದೆ. ಅಮೇರಿಕಾದಲ್ಲಿ ಬಿಸಾಡಿದಂಥ ಕೆಂಪು ಗೋಧಿಯನ್ನು ನಮ್ಮ ದೇಶಕ್ಕೆ ತಂದು ಅದನ್ನು ಬಹುಶಃ ಜನರಿಗೆ ಕೊಡ್ತಾ ಇದ್ದರೆ ಉತ್ಪಾದನೆ ಇಲ್ಲ. ಈಗ 125-135 ಕೋಟಿ ಜನಸಂಖ್ಯೆಗೆ ಒಂದು ಹೊತ್ತು ಊಟ ಮಾತ್ರ ಅಲ್ಲ 3 ಹೊತ್ತು ಊಟ ಕೊಟ್ಟು ವಿದೇಶಕ್ಕೆ ರಫ್ತು ಮಾಡುವಂಥ ಶಕ್ತಿ ಕೊಟ್ಟಿದೆ. ಅದು ಈ ದೇಶದ ರೈತರು ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ದೇಶ ರೈತರು ನಮ್ಮ ದೇಶದ ಬೆನ್ನೆಲುಬನ್ನು ನಾವು ಇವತ್ತು ಹೇಳ್ತೇವೆ. ಅವರ ಪಾರಂಪರೆ ಮತ್ತು ಸಂಸ್ಕೃತಿ ಉಳಿಸಿಕೊಳ್ಳೋದು ನಮ್ಮ ಪ್ರತಿಯೊಬ್ಬರ ಕೂಡ ಇವತ್ತು ಜವಾಬ್ದಾರಿ ಮತ್ತು ಕರ್ತವ್ಯ. ಆದ ಕಾರಣ ದೇವಮೂಲ್ಯನವರ ಈ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಗುರಿಕಾರರು ಊರವರು ನಗರಸಭೆಯವರು ಸಂಘ ಸಂಸ್ಥೆಯವರು ಕೈ ಜೋಡಿಸಿಕೊಂಡು ಬಹುಶಃ ಈ ಮುಂದಿನ ಇನ್ನಷ್ಟು ಅತ್ಯಂತ ಯಶಸ್ವಿ ಆಗಲಿ. ಬಹುಶಃ ಈ ಹಿಂದೆ ಇಲ್ಲಿಯ ಮತ್ತೊಂದು ಪರಂಪರೆ ಅಂತ ಹೇಳಿದರೆ ನಮ್ಮ ಬೆಲ್ಲ ಭಾಳ ಫೇಮಸ್, ಅಚ್ಚಿ ಬೆಲ್ಲ ಅಂತ ಹೇಳಿದರೆ ಹುಲ್ಯದ ಅಚ್ಚಿ ಬೆಲ್ಲ ಅಂತ ಭಯಂಕರ ಡಿಮಾಂಡ್ ಮತ್ತು ಫೇಮಸ್.
ಬಹುಶಃ ಎಲ್ಲವೂ ಕೂಡ ನಾವು ಜನರಿಗೆ ತಿಳಿಸಿ ಇಲ್ಲಿ ಇತಿಹಾಸ ಅರ್ಥ ಮಾಡಿಕೊ ಅವಕಾಶ ಆಗಬೇಕು. ನಾನು ದೇವಮೂಲ್ಯನ ಹತ್ರ ಮತ್ತು ಆಡಳಿತ ಮುಖ್ಯಸ್ಥರ ಹತ್ರ ಮತ್ತು ಗುರಿಕಾರ ಹತ್ರ ನಮ್ಮೆಲ್ಲರ ಪರವಾಗಿ ನಾನು ಕೇಳಿದ್ರು ಇಷ್ಟೇ, ನಾವು ಬಹುಶಃ ಹುಲ್ಯ ಈ ಒಂದು ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕೃಷಿ ಜಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಳ್ಬೇಕು. ಆ ಕೃಷಿ ಜಾತ್ರೆಗೆ ಒಂದು ಉತ್ಸಾಹಕ್ಕೆ ಏನೆಲ್ಲ ನನ್ನ ಸಹಕಾರ ಬೇಕಾ ನಾವು ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ನಾನು ಇವತ್ತು ಕೊಡ್ತೇನೆ. ನಾನು ಬಹುಶಃ ನಮ್ಮ ಪರಮ ಪೂಜ್ಯ ಸುತ್ತೂರು ಸ್ವಾಮೀಜಿಯವರ ಬಹುಶಃ ಇವತ್ತು ಮೈಸೂರಿನಲ್ಲಿ JSA ಸಂಸ್ಥೆಯವ್ರದ್ದು ಅವರು ಪ್ರತಿ ವರ್ಷವೂ ಕೂಡ ದೊಡ್ಡ ಮಟ್ಟದ ಒಂದು ಕೃಷಿ ಜಾತ್ರೆಯನ್ನು ಅವರ ದೇವಸ್ಥಾನದ ಸಂಸ್ಥೆ ಮುಖಾಂತರ ಮಾಡ್ತಾರೆ. ನಾನು ಪ್ರತಿ ವರ್ಷವೂ ಕೂಡ ಅವ್ರಿಗೆ ಅದರ ಭಾಗವಹಿಸಲಿಕ್ಕೆ ನನಗೆ ಕರೆ ಮತ್ತು ನನ್ನ ಅತಿಥಿಯ ಕರೆಯುವುದು ಕೂಡ ಇದ್ದಾಗ ನಾನು ಅಲ್ಲಿ ಹೋದಾಗ ನಾನು ನೋಡಿದ್ದೇನೆ. ಇಡೀ ಊರಿಗೆ ಇಡೀ ಕೃಷಿಗೆ ಸಂಬಂಧಪಟ್ಟಾಗಿ ಹಿಂದೆ ಹೀಗೆ ಮತ್ತು ಮುಂದೆ ಹೇಗೆ ಆಗ್ಬೋದು ಇದು ದೊಡ್ಡ ಮಟ್ಟದೊಂದು ಎಕ್ಸಿಬಿಷನ್ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ರೈತರ ಅವರವರ ಆ ಒಂದು ಯೋಜನೆ ಏನಿದೆ ಅದು ಮಾಡುವಂಥ ಒಂದು ಜಂಜ ಕಾರ್ಯಕ್ರಮ ಅದು ಈ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಬೇಕಾಗ್ತದೆ. ಅದಕ್ಕೆ ನಮ್ಮ ಹುಲಿಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಅದೇ ರೀತಿ ನಮ್ಮ ದೇವಮೂಲ್ಯನರವರು, ಗುರಿಕಾರವರು, ನಮ್ಮ ಊರವರು, ನಾವೆಲ್ಲರೂ ಸೇರಿ ನಮ್ಮ ನಗರಸಭೆಯವರು, ಜನಪ್ರತಿನಿಧಿಗಳು, ಎಲ್ಲ ಧರ್ಮ, ಎಲ್ಲ ಪಕ್ಷ, ಎಲ್ಲ ಸೇರಿಕೊಂಡು ಈ ಒಂದು ಜಾತ್ರೆ ಒಂದು ಮಾಡಬೇಕು. ಬಹುಶಃ ಮುಂದಿನ ದಿನ ಅದಕ್ಕೆ ಎಲ್ಲ ರೂಪುರೇಷೆ ಅವರ ಆಶೀರ್ವಾದ ಮಾರ್ಗದರ್ಶನ ನಾವು ಪಡ್ಕೊಳ್ತಾ ಹೇಳಲಿಕ್ಕೆ ನಾನು ಬಯಸ್ತೇನೆ.